ಮಂಗಳೂರು ಹೊರವಲಯದ ರಳಕಟೆಯ ಬೆಳ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಮ ಕೋರ್ದಬ್ಬು ದೈವಸ್ಥಾನ ಸಂಪರ್ಕದ ರಸ್ತೆ ಸೇತುವೆ ಕಾಮಗಾರಿಗೆ ಶಾಸಕ ಯುಟಿ ಖಾದರ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಬೆಳ್ಮ ಕೋರ್ದಬ್ಬು ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂತಹ ಹಲವು ಕಾಮಗಾರಿಯನ್ನು ನಡೆಸಲಾಗಿದೆ. ಇದೀಗ ಕ್ಷೇತ್ರದ ಅನುಕೂಲಕ್ಕಾಗಿ ಸೇತುವೆ ಕಾಮಗಾರಿಗೆ ಶಿಲಾನ್ಯಾಸ ನಡೆಸಲಾಗಿದ್ದು, ಮುಂದಿನ ದಿನಗಳಲ್ಲಿ ತಡೆಗೋಡೆ ಕಾಮಗಾರಿ ನಡೆಸಲಾಗುವುದು ಎಂದರು. ಈ ಸಂದರ್ಭ ಬೆಳ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎಂ ಸತ್ತಾರ್, ಸದಸ್ಯರಾದ ರವೂಫ್ ರೆಂಜಾಡಿ, ಅಬ್ದುಲ್ಲಾ ಎಂಎ ಸತ್ತಾರ್ ರೆಂಜಾಡಿ, ಹೇಮಾವತಿ ಬರಿಕೆ, ಮಾಜಿ ಸದಸ್ಯರಾದ ಕಬೀರ್ಡಿ, ಯೂಸುಫ್ ಬಾವಾ, ಪ್ರಮುಖರಾದ ರವಿರಾಜ್ ಶೆಟ್ಟಿ, ಪ್ರಶಾಂತ್ ಭಟ್, ಇಕ್ಬಾಲ್ ಎಚ್ಆರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮ ಮಟ್ಟದಲ್ಲಿ ಇವತ್ತು ಜನಸಾಮಾನ್ಯರಿಗೆ ಸಂಪರ್ಕಿಸುವಂಥ ಸಂಪರ್ಕ ಸೇತುವೆಗೆ ನಾವಿವತ್ತು ಸುಮಾರು 12 ಕಡೆ ನಾವಿವತ್ತು ಚಾಲನೆ ಕೊಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬರಿಕೆಗೆ ಮತ್ತು ಬೆಳ್ಮ ಗ್ರಾಮ ಪಂಚಾಯತಿಯ ಅಡ್ಕ ಮುಖ್ಯ ರಸ್ತೆಗೆ ಸಂಪರ್ಕಿಸುವಂಥ ಸೇತುವೆ ಕೂಡ ನಾವು ಇವತ್ತು ಶಂಕುಸ್ಥಾಪನೆ ಮಾಡಿ ಈ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಾವು ಇವತ್ತು ನಿರ್ಮಾಣ ಮಾಡ್ತೇವೆ. ಇನ್ನು ಕೆಲವು ದೊಡ್ಡ ಮಟ್ಟದ ಇವತ್ತು ನಮ್ಮ ಈ ತೋಡಿಗೆ ಬದಿ ಕಟ್ಟುವಂಥ ಬೇಡಿಕೆ ಕುರಿತು ಕೊಟ್ಟಿರುವಂಥದ್ದು. ಮುಂದಿನ ದಿನದಲ್ಲಿ ಬಹುಶಃ ಅನುದಾನ ಬಂದಂಥ ಸಂದರ್ಭದಲ್ಲಿ ಪ್ರಥಮ ಆದ್ಯತೆಯನ್ನು ಈ ಪ್ರದೇಶಕ್ಕೆ ಇವತ್ತು ಕೊಡಲಾಗುವುದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.